ಕರಾವಳಿಯಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ನಟ ಅಂದರೆ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ರೀಲ್ ಇರುವಾಗಲಂತೂ ತಿಂಗಳಿಗೆ ಒಂದೆರಡು ಬಾರಿಯಾದರೂ ಪ್ರತಿ ಸೆಂಟರ್ನಲ್ಲೂ ಡಿ ಬಾಸ್ನ ಹಳೆಯ ಚಿತ್ರಗಳು ರಿಲೀಸ್ ಆಗ್ತಿತ್ತು. ಖಲಾಸಿಪಾಳ್ಯ, ಶಾಸ್ತ್ರಿ, ಸ್ವಾಮಿ, ಕರಿಯ, ತಂಗಿಗಾಗಿ ಸಿನಿಮಾಗಳು ಅದೆಷ್ಟೋ ಬಾರಿ ರಿಲೀಸ್ ಆಗಿದೆ ಅಂದರೆ ಅದಕ್ಕೆ ಲೆಕ್ಕವಿಲ್ಲ. ಮಂಗಳೂರು ನಗರದ ಚಿತ್ರಮಂದಿರದಲ್ಲಂತೂ ಡಿ ಬಾಸ್ನ ಒಂದಿಷ್ಟು ಚಿತ್ರಗಳು ಪ್ಲಾಟಿನಂ ಮತ್ತು ಶ್ರೀನಿವಾಸ್ ಚಿತ್ರಮಂದಿರವನ್ನು ಹೊರತುಪಡಿಸಿ ಎಲ್ಲ ಪರದೆಗಳನ್ನು ಕಂಡಿದೆ. ರೀಲ್ನ ಕಾಲದಲ್ಲೇ ಡಿ ಬಾಸ್ನ ಖಲಾಸಿಪಾಳ್ಯ, ಶಾಸ್ತ್ರಿ, ಸುಂಟರಗಾಳಿ ಚಿತ್ರಗಳು ಬಿ ಸೆಂಟರ್ ಪುತ್ತೂರಿನಲ್ಲಿ ಏಕಕಾಲಕ್ಕೆ ರಿಲೀಸ್ ಆಗಿತ್ತು. ಅಷ್ಟೇ ಯಾಕೆ, ಆ ತನಕ ಹೊಸ ಸಿನಿಮಾಗಳನ್ನು 3 ಆಟಗಳಲ್ಲಿ ಪ್ರದರ್ಶಿಸುತ್ತಿದ್ದ ಅರುಣ 4ಕ್ಕೆ 4 ಶೋಗಳಲ್ಲಿ ಡಿ ಬಾಸ್ನ ಚಿತ್ರಗಳನ್ನು ಪ್ರದರ್ಶಿಸುತ್ತಿತ್ತು. ಇನ್ನು ಸ್ಯಾಟಲೈಟ್ ಪ್ರದರ್ಶನದ ಬಳಿಕವಂತೂ ಏಕಕಾಲಕ್ಕೆ ಕರಾವಳಿಯ ಎಲ್ಲ ಚಿತ್ರಮಂದಿರಗಳಿಗೆ ಡಿ ಬಾಸ್ ಎಂಟ್ರಿ ಕೊಡ್ತಿದ್ರು. ಅದ್ಯಾವ ಸಿನಿಮಾಗಳು ತೆರೆ ಕಂಡ್ರು ಕರಾವಳಿಯ ಪ್ರತಿ ಸೆಂಟರ್ಗಳಲ್ಲೂ ಕುರುಕ್ಷೇತ್ರ ಚಿತ್ರದವರೆಗೂ ತೆರೆ ಕಂಡಿತ್ತು. ಆದರೆ 2021ರ ಬಳಿಕ ಎಲ್ಲ ಇತಿಹಾಸಗಳು ಧೂಳಿಪಟವಾಗಿದೆ. ಮಾರ್ಚ್ 11, 2021ರಂದು ತೆರೆ ಕಂಡ ರಾಬರ್ಟ್ ಇವೆಲ್ಲವನ್ನು ಬುಡಮೇಲು ಮಾಡಿದೆ. ಮಂಗಳೂರಿನ 3, ಮಣಿಪಾಲದ 2, ಕೋಟೇಶ್ವರದ 1 ಮಲ್ಟಿಪ್ಲೆಕ್ಸ್ ಬಿಟ್ಟರೆ ಯಾವುದೇ ಸಿಂಗಲ್ ಸ್ಕ್ರೀನ್ನಲ್ಲಿ ರಾಬರ್ಟ್ ತೆರೆ ಕಂಡಿಲ್ಲ. ಕೊನೆಯ ಕ್ಷಣದವರೆಗೂ ಕರಾವಳಿಯ ಮಂದಿ ರಾಬರ್ಟ್ಗಾಗಿ ಕಾದಿದ್ದು. ಕೊನೆಗೂ ರಾಬರ್ಟ್ ಕರಾವಳಿಯ ಸಿಂಗಲ್ ಸ್ಕ್ರೀನ್ನತ್ತ ಕಾಲಿಡಲೇ ಇಲ್ಲ. 2ನೇ ವಾರವಾದರೂ ಬರುತ್ತೆ ಅಂತ ಅಂದ್ಕೊಂಡ್ರೆ ಬರಲೇ ಇಲ್ಲ. 25 ದಿನ ಪೂರೈಸಿತು. ಕರೋನಾದಿಂದಾಗಿ ಮತ್ತೆ ಚಿತ್ರಮಂದಿರಗಳಿಗೆ ಬೀಗ ಬಿತ್ತು. ಈ ಮಧ್ಯೆ OTTಗೂ ಎಂಟ್ರಿ ಕೊಡ್ತು. ಇನ್ನು ಕರಾವಳಿಯಾದ್ಯಂತ ರಾಬರ್ಟ್ ಥಿಯೇಟರಿಗೆ ಬರೋದು ಕನಸಿನ ಮಾತು. ಬಿಗ್ ಸ್ಕ್ರೀನ್ನಲ್ಲಿ ಡಿ ಬಾಸ್ ಅನ್ನು ನೋಡಬೇಕು ಅನ್ನೋ ಕರಾವಳಿಗರ ಕನಸಿಗೆ ಕೊಳ್ಳಿಟ್ಟಂತಾಗಿದೆ. ಇನ್ನು ರಾಬರ್ಟ್ ಸಕ್ಸಸ್ ಮೀಟ್ನಲ್ಲಿ ಸ್ವತಃ ದರ್ಶನ್ ಅವರೇ ಕರಾವಳಿಯಲ್ಲಿ ಮಲ್ಟಿಪ್ಲೆಕ್ಸ್ ಬಿಟ್ಟರೆ ಯಾವುದೇ ಸಿಂಗಲ್ ಸ್ಕ್ರೀನ್ನಲ್ಲೂ ರಾಬರ್ಟ್ ರಿಲೀಸ್ ಮಾಡಿಲ್ಲ ಎಂದು ಹೇಳಿದ್ರು. ನಮ್ಗೆಲ್ಲ ಏನಂತಿದ್ರೆ ದರ್ಶನ್ ಸಿನಿಮಾ ನಮ್ಮ ಮಲ್ಟಿಪ್ಲೆಕ್ಸ್ ಅಲ್ಲಿ ಓಡೋದಲ್ಲ, ದರ್ಶನ್ ಸಿನಿಮಾ ಮಲ್ಟಿಪ್ಲೆಕ್ಸ್ ಆಗಲ್ಲ. ಮಂಗಳೂರಲ್ಲಿ ನಾವು ಒಂದು ಸಿಂಗಲ್ ಥಿಯೇಟರ್ ಹಾಕ್ತಿಲ್ಲ ನಾನು, ಯಾಕಂದ್ರೆ ನಮ್ಗೆ ವ್ಯಾಪಾರಕ್ಕೆ ಕೇಳಿದ್ದು 10 ಲಕ್ಷಕ್ಕೆ. 10 ಲಕ್ಷ ಕೊಟ್ಬಿಡಿ ಆ ಸಿನಿಮಾ ಅಲ್ಪ ಅಲ್ಲೇ ದರ್ಶನ್ ಬರಲ್ಲ, ಅಲ್ಲೇನು ಇದಾಗಲ್ಲ. ಮಲ್ಟಿಪ್ಲೆಕ್ಸ್ ಇವತ್ತು 5 ದಿನ ನಿಮ್ಮ 46 ಲಕ್ಷ ರೂಪಾಯಿ ಮಲ್ಟಿಪ್ಲೆಕ್ಸ್ ಅಂತ ತೆಗೆದಿದ್ದೀವಿ ಅಂತ. 4 days 55 lakhs. 10 ಲಕ್ಷ ಎಲ್ಲೋಯ್ತು. ಇದೇ ನಮ್ಮಲ್ಲಿ ಆಗ್ತಾರ ತಪ್ಪುಗಳು. ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಮೂಡಬಿದ್ರೆ, ಕಾರ್ಕಳ ತಾಲೂಕಿನ ಪ್ರೇಕ್ಷಕರಿಗೆ ಕೇವಲ ಸಿಂಗಲ್ ಸ್ಕ್ರೀನ್ನಲ್ಲಷ್ಟೇ ಮನೋರಂಜನೆ. ಇವರು 70-80 ಕಿಲೋಮೀಟರ್ ಕ್ರಮಿಸಿ ಮಂಗಳೂರು, ಉಡುಪಿಗೆ ಹೋಗಿ ಸಿನಿಮಾ ನೋಡೋಕೆ ಸಾಧ್ಯನಾ? ಹುಡುಗರಾದರೆ 70 ಅಲ್ಲ 170 ಹೋಗ್ತಾರೆ. ಅದೇ ಫ್ಯಾಮಿಲಿ ಸಮೇತ ನೋಡಬೇಕು ಎಂದು ಬಯಸುವವರಿಗೆ ಇದು ಅಸಾಧ್ಯ. ರಿಲೀಸ್ ವಿಚಾರ ನಿರ್ಮಾಪಕರಿಗೆ ಬಿಟ್ಟಿದ್ದು. ಆದರೂ OTTಯಲ್ಲಿ ರಾಬರ್ಟ್ ರಿಲೀಸ್ ಎಂದಾಗ ನಿರ್ಮಾಪಕರಲ್ಲಿ ಮಾತಾಡಿ ಥಿಯೇಟರ್ನಲ್ಲೇ ರಿಲೀಸ್ ಮಾಡ್ತಿದ್ರಿ. ಅದೇ ರೀತಿ ಮಂಗಳೂರಿನ ಸಿಂಗಲ್ ಸ್ಕ್ರೀನ್ನಲ್ಲೂ ರಾಬರ್ಟ್ ಅನ್ನು ಪ್ರದರ್ಶಿಸಲು ಹೇಳ್ಬೋದಿತ್ತಲ್ವಾ? ಅಭಿಮಾನಿಗಳಿಗೆ ಅತಿ ಹೆಚ್ಚು ಗೌರವ ಕೊಡುವ ಡಿ ಬಾಸ್ಗೆ ಇದು ಏಕೆ ಗೊತ್ತಾಗಲಿಲ್ಲ ಅನ್ನೋದೇ ಬೇಸರದ ಸಂಗತಿ. ಒಟ್ಟಿನಲ್ಲಿ ತುಳುನಾಡಿನ 90% ಪ್ರೇಕ್ಷಕರಿಗೆ ರಾಬರ್ಟ್ ಚಿತ್ರಮಂದಿರದಲ್ಲಿ ತಲುಪಿಲ್ಲ. ಅತಿ ಹೆಚ್ಚು ಅಭಿಮಾನಿಗಳಿರುವ ತುಳುನಾಡಿನಲ್ಲಿ ಅಭಿಮಾನದ ನಟನ ಸಿನಿಮಾ ಯಾವುದೇ ಸಿಂಗಲ್ ಸ್ಕ್ರೀನ್ನಲ್ಲಿ ತೆರೆ ಕಂಡಿಲ್ಲ ಅಂದರೆ ಇದು ಅಭಿಮಾನಿಗಳಿಗೆ ಮಾತ್ರವಲ್ಲ, ಡಿ ಬಾಸ್ಗೆ ಮಾಡುವ ಅಪಮಾನ ತಾನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.